ನಿಖರ ನ್ಯೂಸ್ ನ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವಿದ್ದೇವೆ ಪುತ್ತೂರಿನ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ. PUC ಆಯ್ತು, ಮುಂದೆ ಏನ್ ಮಾಡೋದು, ಯಾವ ಸ್ಟ್ರೀಮ್ ಅನ್ನ ಚೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕನ್ಫ್ಯೂಷನ್ ಇದ್ರೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಯಾವ ಕಾಲೇಜ್ ಅನ್ನ ಆಪ್ಟ್ ಮಾಡ್ಬೇಕು ಅಂತ ಹೇಳಿ ಕನ್ಫ್ಯೂಷನ್ ಇದ್ರೆ, ಇವತ್ತು ನಿಮ್ಗೆ ಆನ್ಸರ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಈ ಕಾಲೇಜಿನ ಫೆಸಿಲಿಟೀಸ್, ಫ್ಯಾಕಲ್ಟೀಸ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಅದರಲ್ಲೂ ಮುಖ್ಯವಾಗಿ ನಾವು ನೋಡುವಂತದ್ದು ಪ್ಲೇಸ್ಮೆಂಟ್ ವಿಷಯವಾಗಿ, ಅದನ್ನು ಕೂಡ ಅದರ ಕುರಿತಾಗಿಯೂ ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ. ಬನ್ನಿ ಒಂದ್ಸಲ ಕಾಲೇಜನ್ನ ನೋಡ್ಕೊಂಡ್ ಬರುವ, ಇಲ್ಲಿಯ ಫೆಸಿಲಿಟೀಸ್ ಹೇಗಿದೆ ಅಂತ ನೋಡ್ಕೊಂಡ್ ಬರುವ. ಸೊ VCET ಕಾಲೇಜ್ ಕ್ಯಾಂಪಸ್ ನಲ್ಲಿ ಇದ್ದೇವೆ ನಾವು. ಇಲ್ಲಿ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಕಾಲೇಜ್ ಸ್ಟ್ರಕ್ಚರ್. ಒಂದು ಕಡೆಯಲ್ಲಿ MBA MCA ಗಳು ಈ ಕಡೆ ಬರುತ್ತೆ, ಅಂಡ್ ಈ ಕಡೆ ನೋಡಿದ್ರೆ ಎಕ್ಸಾಮಿನೇಷನ್ ಸೆಲ್ ಈ ಕಡೆ ಬರುತ್ತೆ, ಪ್ರಿನ್ಸಿಪಲ್ ಆಫೀಸ್, IT ಸೆಲ್ ಎಲ್ಲವೂ ಕೂಡ ಈ ಭಾಗದಲ್ಲಿ ಬರುತ್ತೆ. ಕಂಪ್ಲೀಟ್ಲಿ ಇಕ್ವಿಪ್ಡ್, ವೆಲ್ ಇಕ್ವಿಪ್ಡ್ ಲೈಬ್ರರಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಲ್ಯಾಬ್ ಫೆಸಿಲಿಟಿ ಎಲ್ಲವೂ ಕೂಡ ಇಲ್ಲಿದೆ. ಅದ್ರ ಜೊತೆಗೇನೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಸಪೋರ್ಟ್ ನೀಡೋದಕ್ಕಾಗತ್ತೆ. ಅಂಡ್ ಕಲ್ಚರಲ್ ಟೀಮ್ ಗಳಿಗೆ ಕೂಡ ಒಳ್ಳೆಯ ರೀತಿಯ ಸಪೋರ್ಟ್ ಅನ್ನ ನೀಡ್ತಾರೆ. ಎಲ್ಲದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ನೋಡ್ಕೊಂಡು ಬರುವ, ತೋರಿಸ್ತೀನಿ ಬನ್ನಿ. ಸೊ ಈ ಎಲ್ಲಾ ಕೋರ್ಸಸ್ ಜೊತೆಗೇನೆ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಅಂಡ್ ಅವರಿಗೆ ಬೇಕಾದಂತಹ ಟ್ರೈನಿಂಗ್ ಅನ್ನ ಕೂಡ ನೀಡಲಾಗುತ್ತೆ. ಅದೆಲ್ಲದ್ರ ಜೊತೆಗೆ ಸ್ಟೂಡೆಂಟ್ಸ್ ಕೇಳುವಂಥದ್ದು ಪ್ಲೇಸ್ಮೆಂಟ್. ಸೊ ಡೆಫಿನೆಟ್ಲಿ ಇಲ್ಲಿ ಪ್ರತಿ ವರ್ಷ ಕೂಡ ಅರೌಂಡ್ 122 ಕಂಪನೀಸ್ ತಮ್ಮ ಕ್ಯಾಂಪಸ್ ಸೆಲೆಕ್ಷನ್ ಅನ್ನ ಮಾಡುತ್ತೆ, ಇಂಟರ್ವ್ಯೂಸ್ ಅನ್ನ ಮಾಡುತ್ತೆ. ಅಂಡ್ ಅದರಲ್ಲೂ ಕೂಡ ಪ್ರತಿಷ್ಠಿತ ಕಂಪನಿಗಳಾದಂತಹ SAP, Mercedes Benz, TCS, Indigo, Unicode, HP, Cadence, Bosch, Infosys, Accenture, iWave, Volvo, NSE, Cognizant, EG, Amazon, Redbus, KPMG, TVS ಈ ಎಲ್ಲ ಕಂಪನಿಗಳು ಕೂಡ ಇಲ್ಲಿ ಮಕ್ಕಳ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡಿ ಅವರಿಗೆ ಒಂದೊಳ್ಳೆ ಪೊಸಿಷನ್ಗೆ ಅವರನ್ನ ಸೆಲೆಕ್ಟ್ ಮಾಡುತ್ತೆ. ಅಂಡ್ ಅಗೈನ್ ಇಲ್ಲಿ ತುಂಬಾ ಒಳ್ಳೆಯ ಪ್ಯಾಕೇಜ್ಗಳು ಸಿಗುತ್ತೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 17 LPA ಹೈಯೆಸ್ಟ್ ಪ್ಯಾಕೇಜ್ ಮಕ್ಕಳಿಗೆ ಸಿಕ್ಕಿದೆ. ಇಲ್ಲಿಯವರೆಗೂ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗಿದೆ. ಸೊ VCET ಯಲ್ಲಿ ಪ್ರತಿಷ್ಠಿತ ಕಂಪನಿಗಳ ಜೊತೆಗೆ ಕಾರ್ಪೊರೇಟ್ ಕಂಪನೀಸ್ ಅಥವಾ ಇಂಡಸ್ಟ್ರೀಸ್ ಜೊತೆಗೆ ಟೈ ಅಪ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗೆ ತಮ್ಮ ಜಾಬ್ ಬಗ್ಗೆ ಯಾವುದೇ ಕನ್ಫ್ಯೂಷನ್ಸ್ ಬೇಡ. ಗ್ರಾಜುಯೇಷನ್ ಆದ ನಂತರ ಅವರಿಗೆ ಒಂದೊಳ್ಳೆ ಫ್ಯೂಚರ್ ಅನ್ನ ಕೊಡುವಂತ ಎಲ್ಲ ಅಶ್ಯೂರೆನ್ಸ್ ಅನ್ನ ಈ ಕಾಲೇಜ್, ಈ ಇನ್ಸ್ಟಿಟ್ಯೂಷನ್ ಮಾಡುತ್ತೆ. ಗ್ರಾಜುಯೇಷನ್ ಜೊತೆಗೇನೆ ನಮ್ಮ ಪ್ಲೇಸ್ಮೆಂಟ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಯಾವ ಕಂಪನಿಯಲ್ಲಿ ಯಾವ ಪೊಸಿಷನ್ ಸಿಕ್ಕಿದೆ, ಎಷ್ಟು ಪ್ಯಾಕೇಜ್ ಸಿಕ್ಕಿದೆ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ 2026 ಬ್ಯಾಚ್ ನ ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ಈಗ ಅವರ ಪ್ಲೇಸ್ಮೆಂಟ್ ಆಗಿದೆ. ಸೊ ಅವರನ್ನ ಮಾತನಾಡಿಸ್ಕೊಂಡು ಬರೋಣ. ಧನ್ಯ ಅಂಡ್ ವೈಶಾಲಿ, ಹಾಯ್, ಹೇಗಿದ್ದೀರಾ? ನಾವು ಸರಿ. ಓಕೆ, ಯಾವ ಕಂಪನಿಗೆ ನಿಮ್ಗೆ ಪ್ಲೇಸ್ಮೆಂಟ್ ಆಗಿದೆ? ನಂಗೆ ಆಕ್ಚುಲಿ 2 ಕಂಪನಿದ ಆಫರ್ ಬಂದಿದೆ, ಎಕ್ಸ್ಪೆಕ್ಟರ್ ಮತ್ತೆ TCS. ಯಾವ ಪೊಸಿಷನ್ಗೆ? ನಂಗೆ TCS ಅಲ್ಲಿ ಸಿಸ್ಟಮ್ ಇಂಜಿನಿಯರ್ ರೋಲಿಗೆ ಬಂದದ್ದು. ಓಕೆ, ಪ್ಯಾಕೇಜ್ ಕೇಳ್ಬೋದಾ? ಓಕೆ, ಎಷ್ಟು ಪ್ಯಾಕೇಜ್? TCS ಇದ್ದು 7 LPA. ಓಕೆ ಓಕೆ, ನಿಮಗೆ ಇಲ್ಲಿ ಕಾಲೇಜಿಂದ ಯಾವ ರೀತಿ ಹೆಲ್ಪ್ ಆಗಿದೆ? ನಮ್ಗೆ ಕಾಲೇಜಿಂದ ಹೇಳಿದ್ರೆ ಲೈಕ್ ಫಸ್ಟ್ ಇಂದವೇ, ಲೈಕ್ ಲಾಸ್ಟ್ ಮೊಮೆಂಟಿಗೆಲ್ಲ ಲೈಕ್ ಫಸ್ಟ್ ಇಂದವೇ ನಮ್ಗೆ ಲೈಕ್ ಡೆಡಿಕೇಟೆಡ್ ಹಾಸಿತ್ತು ಪ್ಲೇಸ್ಮೆಂಟಿಗೆ ಅಂತವೇ. ಲೈಕ್ 2 to 5 ತನಕ ಡೈಲಿ ಕೋರ್ಸ್, ಲೈಕ್ ಅಂದ್ರೆ ಕೋಡಿಂಗ್ ಆಗಿರ್ಲಿ ಅಂಡ್ ಆಪ್ಟಿಟ್ಯೂಡ್ ಆಗಿರ್ಲಿ ಹಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ಲೆಕ್ಚರ್ಸ್
ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ಪ್ಲೇಸ್ಮೆಂಟ್ ಆಗಲಿ ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು. ಹಾಗೆ ತುಂಬಾ ಸಪೋರ್ಟ್ ಆಯ್ತು ಕಾಲೇಜಿಂದ. ಸಪರೇಟ್ ಆಗಿ ಒಂದು ಪ್ಲೇಸ್ಮೆಂಟ್ ಗೆ ಅಂತ ಹೇಳಿ ಹೌದು. ಟ್ರೈನಿಂಗ್ ಇತ್ತು ನಿಮಗೆ ಹಾ. ಫಸ್ಟ್ ಸೆಮಿಸ್ಟರ್ ಇಂದ? ಆಗದಿಂದಲೇ ಇತ್ತು. Okay. ಅಂದ್ರೆ ಫಸ್ಟಿಗೆಲ್ಲ ಅಂದ್ರೆ ಒಂದೊಂದು ಹಾಗೆಲ್ಲ ಇತ್ತು. ಮತ್ತೆ ಈಗ ಫೈನಲ್ ಇಯರ್ ಬಂದಾಗ್ಲೇ ಫುಲ್ ಆಫ್ಟರ್ನೂನ್ ಇಂದ ಫುಲ್ ಪ್ಲೇಸ್ಮೆಂಟ್ ಗೆ ಅಂತಲೇ ಡೆಡಿಕೇಟೆಡ್ ಆಗಿ ಮಾಡ್ತಿತ್ತು. ಓಕೆ, ನೀವ್ ಯಾವ ಕಂಪನಿಗೆ ಪ್ಲೇಸ್ಮೆಂಟ್ ಆಗಿದೆ? ಐವೇವ್ ಐವೇ. ಓಕೆ, ಯಾವ ಪೊಸಿಷನ್ ಅಂತ? ಲೈಕ್ ಅದು ನಮಗೆ ಟ್ರೈನಿಂಗ್ ಆದ್ಮೇಲೆ ಡಿಸೈಡ್. ಓಕೆ, ಪ್ಯಾಕೇಜ್ ಹೇಳ್ಬೋದಾ? ಎಸ್ 5 lakh ಪ್ಯಾಕೇಜ್. ಓಕೆ, ಕಾಲೇಜ್ ನ ಫೆಸಿಲಿಟೀಸ್ ಆರ್ ಟ್ರೈನಿಂಗ್ ನಿಮಗೆ ಯಾವ ರೀತಿ ಪ್ಲೇಸ್ಮೆಂಟ್ ಗೆ ಹೆಲ್ಪ್ ಆಗಿದೆ? ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಲೈಕ್ ವೀಕ್ಲಿ 1 day ನಮಗೆ 2 to 5 ಅದಕ್ಕೆ ಪ್ಲೇಸ್ಮೆಂಟ್ ಗೆ ಅಂತ Okay. ಟೈಮ್ ಕೊಡ್ತಿದ್ರು. ಅಂಡ್ ಆಫ್ಟರ್ ದಟ್ ಉಳಿದ ಡೇಸ್ ಅಲ್ಲಿ 4 to 5 1 hour ಡೆಡಿಕೇಟೆಡ್ ಅದಕ್ಕೆ ಅಂತಲೇ ಕೊಡ್ತಿದ್ರು ಟೈಮ್. ಅಂಡ್ ನಮ್ಮ EC ಡಿಪಾರ್ಟ್ಮೆಂಟಿನ ಲೆಕ್ಚರ್ಸ್ ಆಗಿರ್ಬೋದು ಅಂಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಯಾವ ರೀತಿ ಟ್ರೈನಿಂಗ್ ಬೇಕು ಲೈಕ್ ಆಪ್ಟಿಟ್ಯೂಡ್ ಸೆಷನ್ಸ್ ಅಂಡ್ ಟೆಕ್ನಿಕಲ್ ರಿಲೇಟೆಡ್ ಟ್ರೈನಿಂಗ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫ್ರಮ್ ಬೇಸಿಕ್ ಲೈಕ್ ನಮಗೆ ಯಾವ ಟಾಪಿಕ್ಕಿಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಆ್ಯಂಡ್ ಯಾವ ಥರ ಪ್ರಿಪೇರ್ ಆಗಬೇಕು, ರೆಸ್ಯೂಮ್ ಹೇಗೆ ಬಿಲ್ಡ್ ಮಾಡಬೇಕು, ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕು, ಹೀಗೆ ಪ್ರತಿ ಸ್ಟೇಜಲ್ಲಿ ಸಹ ಹೆಲ್ಪ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಜಾಯ್ನ್ ಆದಾಗಲೇ ಈ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು ನಿಮಗೆ ಹಾಗಾದ್ರೆ? ಎಸ್ ಆಫ್ ಕೋರ್ಸ್ ಫಸ್ಟ್ ಇಯರಿಂದಲೇ ಸ್ಟಾರ್ಟ್ ಆಗಿದೆ. ಓಕೆ, ಯು ಹ್ಯಾಪಿ ವಿತ್ ದ ಕಾಲೇಜ್? ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. BCET ಒಂದು ಬ್ಯೂಟಿಫುಲ್ ಕ್ಯಾಂಪಸ್ ಅಲ್ಲಿ ಸಿಚುವೇಟ್ ಆಗಿದೆ. ಒಂದು ಲೊಕೇಶನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ಕೂಡ ಗ್ರೀನರಿಯನ್ನೇ ತುಂಬಿಕೊಂಡಿದೆ. ಫೌಂಟೇನ್ ನಮ್ಮನ್ನ ತುಂಬಾ ಬ್ಯೂಟಿಫುಲ್ ಆಗಿ ವೆಲ್ಕಮ್ ಮಾಡುತ್ತೆ. ಸೊ ಅಂತ ಇಂತಹ ಒಂದು ಕ್ಯಾಂಪಸ್ ಅಲ್ಲಿ ನಮಗೆ UG ಕೋರ್ಸಸ್ ಅಂಡ್ PG ಕೋರ್ಸಸ್ ಅನ್ನ ಆಫರ್ ಮಾಡ್ತಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, AI and computer science, data science, mechanical engineering, civil engineering, ಈ ಎಲ್ಲ ಕೋರ್ಸಸ್ ಅನ್ನ ನಮಗೆ ಪ್ರೊವೈಡ್ ಮಾಡ್ತಾರೆ. ಅಂಡ್ PG ಕೋರ್ಸಸ್ ಅಲ್ಲಿ MBA and MCA ಅನ್ನ ಆಫರ್ ಮಾಡ್ತಾರೆ. ಟೋಟಲ್ ಆಗಿ ಇಲ್ಲಿ 8 ಅಸೋಸಿಯೇಷನ್ಸ್ ಅಂಡ್ 5 ಕ್ಲಬ್ ಇದೆ. ಇದರ ಮೂಲಕ ಮಕ್ಕಳಿಗೆ ಬೇಕಾಗಿರುವಂತಹ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅನ್ನ ಕಲಿಸೋದಕ್ಕಾಗತ್ತೆ. ಅಂಡ್ ಆ ಸ್ಕಿಲ್ ಅನ್ನ ಅವರಿಗೆ ಎಕ್ಸಿಬಿಟ್ ಮಾಡೋದಕ್ಕೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗ್ಲಿ ಅಂತ ಹೇಳಿ ಹ್ಯಾಕಥಾನ್ ಅನ್ನುವಂತಹ ಸಪರೇಟ್ ಪ್ರೋಗ್ರಾಮ್ ಇದೆ. ಒಂದು ಬಿಗ್ಗೆಸ್ಟ್ ಇವೆಂಟ್ ಇದೆ. ಆ ಮೂಲಕ ಅವರಿಗೊಂದು ಒಳ್ಳೆ ಸ್ಟೇಜ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಂಡ್ ಅಕಾಡೆಮಿಕಲಿ ಸ್ಪೀಕಿಂಗ್ 24 ರ್ಯಾಂಕ್ಸ್ ಇಲ್ಲಿಯವರೆಗೆ ಕಾಲೇಜಿಗೆ ಸಿಕ್ಕಿದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಅಂಡ್ ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡೋದಾದ್ರೆ ಮಕ್ಕಳಿಗೆ ಸಪರೇಟ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ ಪ್ರತಿ ಸೆಮಿಸ್ಟರ್ ಅಲ್ಲಿ 60 hours ಆಫ್ ಪ್ರೋಗ್ರಾಮ್ ಅನ್ನ ಸಪರೇಟ್ ಆಗಿ ಅವರಿಗೆ ಕಂಡಕ್ಟ್ ಮಾಡ್ತಾರೆ. ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. BCET ಕ್ಯಾಂಪಸ್ ನ ಒಳಗೇನೆ ದ ವೆಬ್ ಪೀಪಲ್, ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಅಂಡ್ ಡಿಜಿ ಕ್ಯಾಂಪ್ ನಂತಹ ಸ್ಟಾರ್ಟ್ಅಪ್ ಕಂಪನಿಗಳನ್ನ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದು ಮಕ್ಕಳಿಗೆ ಪರ್ಸನಲ್ ಟ್ರೈನಿಂಗ್ ನ ಜೊತೆಗೇನೆ ಅವ್ರಿಗೆ ಏನಾದ್ರು ಇಂಟರ್ನ್ಶಿಪ್ ಮಾಡುವಂತಹ ಪ್ಲಾನ್ ಇದ್ರೆ ಅದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದರ ಜೊತೆಗೇನೆ ಸ್ಟೂಡೆಂಟ್ಗೆ ಏನಾದ್ರು ಸ್ಟಾರ್ಟ್ಅಪ್ ಪ್ಲಾನ್ಸ್ ಇದ್ರೆ ಅದಕ್ಕೆ ಕಾಲೇಜ್ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಅನ್ನ ಕೂಡ ಕೊಡ್ತಾರೆ. ಏನೆಲ್ಲ ಟ್ರೈನಿಂಗ್ ಬೇಕು ಅಂಡ್ ಫೆಸಿಲಿಟಿ ಬೇಕು ಎಲ್ಲವನ್ನ ಕೂಡ ಇನ್ಸ್ಟಿಟ್ಯೂಷನ್ ನೀಡುತ್ತೆ. ಓಕೆ, ನಮ್ಮ ಜೊತೆ ಈಗ ಇಬ್ರು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋರ. ಹಾಯ್. ಹಲೋ. ಹಲೋ, ನಿಮ್ಮ ಹೆಸರು? ದೀಪಿಕಾ. ನೀವು? ಮೌಲಿಕಾ. ಓಕೆ, ಯಾವ ಸೆಮಿಸ್ಟರ್ ಈಗ ನಿಮ್ದು? ಸೆಕೆಂಡ್ ಸೆಮಿಸ್ಟರ್. ಸೆಕೆಂಡ್ ಸೆಮಿಸ್ಟರ್. ಹೇಗಿದೆ ಕಾಲೇಜ್? ಕಾಲೇಜ್ ಚೆನ್ನಾಗುಂಟಾ? ಯಾವ ಕಾರಣಕ್ಕೆ ಈ ಕಾಲೇಜನ್ನ ನೀವು ಆಪ್ಟ್ ಮಾಡ್ಕೊಂಡ್ರಿ? ಅಂದ್ರೆ ನಾರ್ಮಲ್ ಆಗಿ ಎಂತ ಹೊರಗಡೆ ಬರ್ಬೇಕು ಅಂತ ಇದ್ದಾಗ ಪುತ್ತೂರ್ ಅಲ್ಲಿ ಇದ್ದದೆ ವಿವೇಕಾನಂದ, ಸೊ ಇಲ್ಲಿಗೆ ಬಂದದ್ದು. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಕೊಡಗು. ಕೊಡಗುಯಿಂದ. ಓಕೆ, ಸೊ ನಿಮ್ಗೆ ಕಾಲೇಜ್ ಬಗ್ಗೆ ಮಾಹಿತಿ ಇತ್ತು ಹಾಗಾದ್ರೆ. ಓಕೆ, ನಿಮ್ಗೆ ಪ್ಲೇಸ್ಮೆಂಟ್ಸ್ ಅಲ್ಲಿಂದ ಹೇಗೆಲ್ಲ ಹೆಲ್ಪ್ ಆಗ್ತಾ ಇದೆ? ಪ್ಲೇಸ್ಮೆಂಟ್ಸ್ ಎಲ್ಲ ಅಂದ್ರೆ ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್ ನಡೀತಾ ಉಂಟು. 10 seconds ಅನ್ನೋ ಕಂಪನಿಯಿಂದ ಅವರು ಬಂದು ಟ್ರೈನಿಂಗ್ ತಗೊಳ್ತಿದ್ದಾರೆ. ಫಸ್ಟ್ ಸೆಮ್ ಅಲ್ಲಿ ನಾರ್ಮಲ್ ಆಗಿ 10 days ಟ್ರೈನಿಂಗ್ ಆಯ್ತು. ಮತ್ತೆ ಏನಾದ್ರು ಬೇಕಾದ್ರೆಲ್ಲ ಹೆಲ್ಪ್. ಸೊ ಈಗ ಸೆಕೆಂಡ್ ಸೆಮ್ ಅಲ್ಲೇ ನಿಮ್ಗೆ ಪ್ಲೇಸ್ಮೆಂಟ್ ಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹಾಗಾದ್ರೆ. ಓಕೆ, ನೀವು ಹೇಳಿ, ಫ್ಯಾಕಲ್ಟೀಸ್ ಎಲ್ಲ ಹೇಗಿದ್ದಾರೆ, ಫೆಸಿಲಿಟೀಸ್ ಹೇಗಿದೆ? ಫ್ಯಾಕಲ್ಟೀಸ್ ಎಲ್ಲದಕ್ಕೆ ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ. ಓಕೆ, ನೀವು ಯಾವ ಸ್ಟ್ರೀಮ್ ಇಂದ? ನಾವು CSC. CS. ಓಕೆ, ಸೊ ಫೆಸಿಲಿಟೀಸ್ ಎಲ್ಲ ಎಷ್ಟು ಆಗ್ತಾ ಇದೆ? ಓಕೆ, ಆಲ್ ದ ಬೆಸ್ಟ್. ಆದಷ್ಟು ಬೇಗ ನಿಮ್ಮ ಇಂಜಿನಿಯರಿಂಗ್ ಮುಗ್ದು ಆಮೇಲೆ ನೀವು ಒಂದು ಕಡೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗ್ಲಿ ನಿಮ್ಗೂ ಕೂಡ. ಪ್ರಾಕ್ಟಿಕಲ್ ನಾಲೆಜ್ ಜೊತೆಗೆ ಥಿಯರಿಟಿಕಲ್ ನಾಲೆಜ್ ಕೂಡ ಬೇಕಾಗುತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಹೀಗಾಗಿ ಇಲ್ಲಿ ಬೃಹತ್ ಲೈಬ್ರರಿ ಫೆಸಿಲಿಟಿ ಇದೆ. ಎಲ್ಲಾ ಸ್ಟ್ರೀಮ್ ನ ಮಕ್ಕಳು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು. 50,000 ಅರೌಂಡ್ 50,000 ಬುಕ್ಸ್ ಈ ಒಂದು ಲೈಬ್ರರಿಯಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತೆ.
ಇಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಇಂಡಿವಿಜುವಲ್ ಅಟೆನ್ಷನ್ ಅನ್ನ ನೀಡಲಾಗುತ್ತೆ. ಅದರ ಜೊತೆಗೇನೆ AI ಪ್ರಾಜೆಕ್ಟ್ ಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಹೈ ಎಂಡ್ ಕಂಪ್ಯೂಟರ್ಸ್ ನ ಅಗತ್ಯ ಇದೆ. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಅದರ ಆಕ್ಸೆಸ್ ಇಲ್ಲಿ ಸಿಗುತ್ತೆ ಕಂಪ್ಯೂಟರ್ ಲ್ಯಾಬ್ ನಲ್ಲಿ. ಎಲ್ಲಾ ಸಿಸ್ಟಮ್ಗಳು ಕೂಡ ಅಷ್ಟೇ ಹೈ ಎಂಡ್ ಆಗಿರೋದ್ರಿಂದ ಮಕ್ಕಳ ಪ್ರಾಜೆಕ್ಟ್ ಗಳನ್ನ ಈಸಿಲಿ ಎಕ್ಸಿಕ್ಯೂಟ್ ಮಾಡಬಹುದು. ಸೆಮಿನಾರ್ ಅಥವಾ ಕಾನ್ಫರೆನ್ಸ್ಗೆ 4 ವೆಲ್ ಫರ್ನಿಶ್ಡ್ AC ಹಾಲ್ಗಳು VCTಯಲ್ಲಿದೆ. ನಮ್ಮ ಜೊತೆ ಬಾಲಚಂದ್ರ ಭಾರತಿಕುಂಬೇರು ಅವರು ಸ್ಪೋರ್ಟ್ಸ್ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಿ ಸರ್? ಆರಾಮ, ಫೈನ್. ಸರ್ VCET ಇವಾಗ ನಮಗೆ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ವರ್ಕ್ ಅಲ್ಲೇ ಬಿಸಿ ಇರ್ತಾರೆ ಅಂತ ಹೇಳಿ, ಆದ್ರೆ ಇಲ್ಲಿಯ ಸ್ಟೂಡೆಂಟ್ಸ್ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಕೂಡ ತುಂಬಾ ಆಕ್ಟಿವ್ ಇದ್ದಾರೆ ಅಂಡ್ ಚಾಂಪಿಯನ್ಸ್ ಆಗಿ ಹೊರ ಹೊಮ್ಮಿದ್ದಾರೆ. ಸೊ ಇದು ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಾಪರ್ ಡೈರೆಕ್ಷನ್ ಬೇಕು ಅಂಡ್ ಇಲ್ಲಿ ಪ್ರಾಪರ್ ಫೆಸಿಲಿಟೀಸ್ ಕೂಡ ಬೇಕು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದು ಸರ್? ನಮ್ಮಲ್ಲಿ ಎಲ್ಲ ಸ್ಪೋರ್ಟ್ಸ್ ಸಂಬಂಧಪಟ್ಟಂತ ಎಲ್ಲ ಫೆಸಿಲಿಟೀಸ್ ಇದೆ. ಉದಾಹರಣೆ ನೋಡಿ, ಈಗ ನಾವು ಕಬಡ್ಡಿ ಮ್ಯಾಟ್ ಮೇಲೆ ನಿಂತಿದ್ದೀವಿ. ಹೌದು. ರೀಸೆಂಟ್ ಆಗಿ ನಡೆದಂತಹ VTU ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಝೋನಲ್ ಅಲ್ಲಿ ನಾವು ಚಾಂಪಿಯನ್, ಮತ್ತೆ ಸ್ಟೇಟ್ ಅಲ್ಲಿ ನಾವು ರನ್ನರ್ ಅಪ್ ಆಗಿದ್ದೀವಿ. ಓಕೆ. ಸೊ ಮಕ್ಕಳು ಆಫ್ಟರ್ 5 o'clock ವಿದೌಟ್ ಡಿಸ್ಟರ್ಬೆನ್ಸ್ ಆಫ್ ದೇರ್ ಕ್ಲಾಸಸ್ ಟಿಲ್ 7-7:30 ವರೆಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಆ ಪ್ರಾಕ್ಟೀಸ್ ನ ಫಲವಾಗಿ ಆ ಮಕ್ಕಳು ಜಯಗಳಿಸಿದ್ರು. ಅದಲ್ಲದೆ ನಾವು ಇಡೀ ಯೂನಿವರ್ಸಿಟಿಯಲ್ಲಿ ಕಂಟಿನ್ಯೂಸ್ 3 years ಆಗಿ ಅಥ್ಲೆಟಿಕ್ಸ್ ಅಲ್ಲಿ ಚಾಂಪಿಯನ್ ಆಗಿದ್ವಿ. ಓಕೆ. ಒಂದು 10 ರೆಕಾರ್ಡ್ಗಳು ನಮ್ಮ ಕಾಲೇಜಿನ ಹೆಸರಲ್ಲಿ ಇದೆ. ಆಮೇಲೆ ಕ್ರಾಸ್ ಕಂಟ್ರಿಯಲ್ಲಿ ಚಾಂಪಿಯನ್ ಆಗಿದ್ದೀವಿ. ವಾಲಿಬಾಲ್ ಒಂದು ಒಳ್ಳೆ ಅದ್ಭುತ ವಾಲಿಬಾಲ್ ಟೀಮ್ ಇದೆ, ವೇಟ್ ಲಿಫ್ಟರ್ಸ್ ಇದ್ದಾರೆ, ಮಾರ್ಷಲ್ ಆರ್ಟ್ ಮಕ್ಕಳಿದ್ದಾರೆ. ಈ ವರ್ಷ ನಾವು ಒಂದು 10 ಮಕ್ಕಳು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಓಕೆ. ನಂದೊಂದು ಇಲ್ಲಿ 10 ವರ್ಷ ಸರ್ವಿಸ್ ಆಯ್ತು. ಓಕೆ ಸರ್. ಒಂದು ಅದ್ಭುತವಾದ ಪ್ರತಿಭೆ ಅಂತ ಹೇಳಿದ್ರೆ ಪವಿತ್ರ ಜಿ ಅಂತ MBA ಸ್ಟೂಡೆಂಟ್. ಓಕೆ. ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಮೆಡಲ್ ಮಾಡಿದ್ದಾರೆ, ಓಪನ್ ನ್ಯಾಷನಲ್ ಮೆಡಲ್ ಮಾಡಿ ಈಗ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಜಾಬ್ ಆಗಿದೆ. ಇದು ಒಳ್ಳೆ ಅದ್ಭುತವಾದ ಪ್ರತಿಭೆ. ಮತ್ತು ಹಲವು ಮಕ್ಕಳು ನಮ್ಮಲ್ಲಿ ಇವರು ಮುರಳೀಧರ್ ಎಸ್ ನಾಯಕ್ ಅಂತ PSI ಆಗಿ ಈಗ ಕಾರ್ಕಳದಲ್ಲಿದ್ದಾರೆ. ಮೊಹಮ್ಮದ್ ಯೂಸುಫ್ ಅಂತ ಒಬ್ಬ ಕಬಡ್ಡಿ ಪ್ಲೇಯರ್ ಈಗ CISF ಕಮಾಂಡ್ ಆಗಿದ್ದಾರೆ. ಮ್ಯಾನೇಜ್ಮೆಂಟ್ ಸ್ಪೋರ್ಟ್ಸ್ ಮ್ಯಾನ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಒಂದು ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಆದ್ರೆ 10,000 ರೂಪಾಯಿ, ಸಿಲ್ವರ್ ಮೆಡಲ್ ಆದ್ರೆ 5,000 ರೂಪಾಯಿ, ಆಮೇಲೆ ಬ್ರಾನ್ಸ್ ಮೆಡಲ್ ಆದ್ರೆ ಒಂದು 3,000 ರೂಪೀಸ್. ಈ ರೀತಿಯ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಾಗ ಅವರು ಕೂಡ ದೇ ವಿಲ್ ಬಿ ವೆರಿ ಹ್ಯಾಪಿ. ಮತ್ತೆ ಕಲಿಯುವುದರಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳು ಕಮ್ಮಿ ಇಲ್ಲ. ಸ್ಪೋರ್ಟ್ಸ್ ಮೆನ್ಸ್ ಇಟ್ಸ್ ಲೈಕ್ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಎಲ್ಲರೂ ಡಿಸ್ಟಿಂಕ್ಷನ್ ಸ್ಕೋರ್ ಅಲ್ಲಿ ಕೂಡ ಪಾಸ್ ಆಗಿದ್ದಾರೆ. ಸೊ ಹೀಗೆ ನಮ್ಮ ಸ್ಪೋರ್ಟ್ಸ್ ಕಲಿಕೆಯ ಜೊತೆಗೆ ಸ್ಪೋರ್ಟ್ಸ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಜರ್ನಿ ಹೀಗೆ ಮುಂದುವರಿಯಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎ ಲಾಟ್. ಕಾಲೇಜ್ ಅಂತ ಹೇಳಿದ್ರೆ ಫನ್ ಜೊತೆಗೆ ಲರ್ನಿಂಗ್. ಸೊ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೂಡ ಸಿಗುತ್ತೆ ಅಥವಾ ಥಿಯರಿಟಿಕಲ್ ನಾಲೆಜ್ ಅಂಡ್ ಅದ್ರ ಜೊತೆಗೇನೆ ಫನ್ಗೋಸ್ಕರ ಬೇಕಾದಂತಹ ಎಲ್ಲಾ ಫೆಸ್ಟ್ ಗಳು ಕೂಡ ಇಲ್ಲಿ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲದರ ಜೊತೆಗೆ ಒಂದೊಳ್ಳೆ ಕಾಲೇಜ್ ಅನ್ನ ನೀವು ಆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಟೆಕ್ನಾಲಜಿ ಡೆಫಿನೆಟ್ಲಿ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು. ಸೊ ಇವತ್ತೇ ಅಡ್ಮಿಷನ್ ಓಪನ್ ಆಗಿದೆ. ಇವತ್ತೇ ನಿಮ್ಮ ನೇಮ್ ಅನ್ನ ಎನ್ರೋಲ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂತಹ ಒಂದು ಸ್ಟ್ರೀಮ್ ಅನ್ನ ಆಯ್ಕೆ ಮಾಡಿಕೊಂಡು ಈ ಕಾಲೇಜ್ ಅನ್ನ ಜಾಯ್ನ್ ಆಗಿ.